ವಾಹನದಲ್ಲಿ ವಾಹನ ಸ್ಥಾನವು ಬಾಧಕದಲ್ಲಿ ಬಂತು. ವಾಹನ ಸ್ಥಾನದಲ್ಲಿ ನಪುಂಸಕಗ್ರಹ ಬಂತು, ಅವನಿಗೂ ಸ್ಥಾನ ಬರಲಿಲ್ಲ, ಶತ್ರುಸ್ಥಾನ ಆಯಿತು. ಬುಧ ಸೂರ್ಯ ನಪುಂಸಕ ಹೇಳುವ ಅವನಿಗೆ ಶತ್ರುಸ್ಥಾನ ಆಯಿತು. ಅಪ್ಪ ವಾಹನ ಸ್ಥಾನಾಧಿಪತಿಗೆ ಗ್ರಹಣ ಯೋಗ ಬಂತು. ಅದೊಂದು ಜಿಜ್ಞಾಸೆ, ಒಂದು ಸಮಸ್ಯೆಗೆ ಇರುವಂಥ ಕಾರಣಗಳಾಯಿತು ಅಂತ ಒಂದು ವಾಹನ ಸ್ಥಾನದ ವಿಷಯದಲ್ಲಿ ಉಂಟಿಲ್ಲಿ. ಅದು ಏನು, ಈ ವಾಹನ ನಂದಿ ದೇವಸ್ಥಾನದಲ್ಲಿ ಈಗ ಇಲ್ಲಿದ್ದು ಪುನಃ ಬೇರೆ ನಂದಿ ಅಲ್ವಾ, ನಂದಿ ಅವಿಂಜ ನಂದಿ ಕೂಡ ನಂದಿ ಅವಿಂಜ ಅಕ್ಳಿಗೆ ಪೂಜೆ ನೆಟ್ ಲಿಂಗವನ್ನು ಮಾಡುವುದು ಅಂತ ಹೇಳಿದ್ರು. ಅದಕ್ಕೆ ಇದಿಲ್ಲ ಅಂತ ಹೇಳಿದೆ, ಇದು ಮಾಡಲಿಕ್ಕೆ ಅದು ಪ್ರಶ್ನೆ ಇಲ್ಲ ಇದು ಮಾಡೋದು. ಜನರಿಗೆ ಬಂದ ಪೂಜೆ ಬೇರೆ ಕಡೆ ಉಂಟಲ್ಲ, ಬೇಡ ಪ್ರಶ್ನೆ ನೋಡಲಿಕ್ಕೆ ನೋಡಬೇಕು ಅಂತ ಹೇಳಿ ಬೇಡ ನಂದಿಯನ್ನು ಮಾಡಲಿಕ್ಕೆ ವಾಹನ ಸ್ಥಾನಕ್ಕೆ ಗ್ರಹಣ ಯೋಗ, ವಾಹನ ಅದು ಸ್ಥಾಪಿತವ ಮಂತ್ರಸ್ಥಾನ ಭಾವ ಮತ್ತೆ ಅದರ ಬಗ್ಗೆ ಜಿಜ್ಞಾಸೆ ಸಾನ್ನಿಧ್ಯ ಜನರು ಅದರಲ್ಲಿ ಇದ್ದಾಗ್ತದೆ. ಅದರ ಸ್ಥಾಪನೆ ದೇವಸ್ಥಾನದಲ್ಲಿ ತೀರ್ಮಾನಗಳು ಅದಕ್ಕೆ ಬೇಡ ಅಂತ ಬಂದದ್ದು ನಂದಿಗೆ ಲಿಂಗವನ್ನು ಸಮರ್ಪಣೆ ಮಾಡಬೇಕು. ಇದಕ್ಕೆ ಕೇಳಿಲ್ಲ, ಇದನ್ನು ನೋಡಿಲ್ಲ ದೇವಸ್ಥಾನ ವಾಹನ ಸ್ಥಾನದಲ್ಲಿ ಸ್ಥಾಪಿಸುವಂಥದ್ದು ಅದು ಪ್ರಮಾಣ ಪ್ರಕಾರವಾದಂಥ ಇನ್ನೊಂದು ನಂಬಿರುವಂಥದ್ದು ಶನಿ ಕ್ಷೇತ್ರ ಇದ್ದು ಚೋರಕಾರ್ಯರಾದಂಥ ಶನಿಯ ಮನೆಯಾಗಿದ್ದು ಅದು ಗೊಂದಲಕ್ಕೆ ಕಾರಣವಾಗುತ್ತಾರೆ. ಎಲ್ಲ ಬಗ್ಗೆ ಹೇಳಿಕೊಟ್ಟು ಆ ನಂಬಿ ಹೊರಗಿರುವಂತಹ ನಂಬಿಯು ಅಷ್ಟಾಂಗವಾದ ನಂಬಿ ನನಗೆ ಅದರ ಬಗ್ಗೆ ಹೇಳಲಿಕ್ಕಿಲ್ಲ. ನಿಮ್ಮ ಹೊರಗಿನ ನಂಬಿ ಅದು ಯಾವತ್ತೂ ಕೂಡ ನಿಮಗೆ ಇಲ್ಲಿ ಒಟ್ಟುವಾಗಲು ಇಲ್ಲಿ ಒಂದೊಂದೇ ಆಗಲ್ಲ. ಜನರದ್ದು ಕಾಣಿಕೆ ಹಾಕೋದು ಆದರೆ ಇಲ್ಲಿ ಕಾಂಪಿಟೇಷನ್ ತೆಗೆದುಕೊಳ್ಳುದು ಅಂತಾರಾಷ್ಟ್ರೀಯ ಭಾರತ ಅದು ಮಾಡುವಾಗ ಪ್ರತಿಷ್ಠೆ ಮಾಡಿ ಗೊತ್ತಿಲ್ಲ ಹಾಗೆ ಹೇಳಿದ್ರೆ ಪ್ರತಿಷ್ಠೆ ಮಾಡಲಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಅಲ್ಲಿ ಹೋಗಿ ಪ್ರತಿಷ್ಠೆ ಮಾಡಿ ಅಭಿಷೇಕ ಮಾಡಿ ಪೂಜೆ ಮಾಡೋದೆಲ್ಲ ಇದೆ. ಆನಂತರ ಜಾಸ್ತಿ ಅಭಿಷೇಕ ಆಗಿದೆ ಆಗಬೇಕು ಅಂತ ಹೇಳಿದ್ದಕ್ಕೆ ಪೂಜೆ ಮಾಡ್ತಾರೆ. ಜನರು ಬರಬೇಕು ಅವರು ಹೇಳಿದ ಅವರೇ ಅಭಿಷೇಕ ಮಾಡಿದಾರಲ್ಲ, ಹೋದ ವರ್ಷ ಜಾತ್ರೆ ಸಮಯದಲ್ಲಿ ಅದಕ್ಕೆ ಅಭಿಷೇಕ ಮಾಡಬೇಕು, ನಂದೀಶ್ವರ ಮಾಡಬೇಕು ಅಂತ ಹೇಳುವಾಗ ಅಭಿಷೇಕ ಇಲ್ಲಿ ಮಾಡಿಕೊಡ್ತೇವೆ, ಬೇರೆ ಅಲ್ಲಿ ಬಟ್ಟುಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಇದೇ ಮಾಡೋದಲ್ಲ, ನೀವು ಅವತ್ತೇ ಹೇಳ್ಬೇಕಿತ್ತಲ್ಲ ತಂದೆಯವರೇ, ಬೇಡ ಅದು ಅಲ್ಲಿ ಇರುವುದೇ ಸರಿಯಲ್ಲ ಅಂತ ಹೇಳಿದ್ರೆ ಇದೆಲ್ಲ ಗೊಂದಲಗಳು. ನಮ್ಮ ಊರಲ್ಲಿ ಇದೇ ಸಮಸ್ಯೆ ಆಗುದಲ್ಲ ಈಗ. ಅಲ್ಲ ನೀವು ಅವತ್ತು ಹೇಳ್ಬೇಕಲ್ಲ, ನೀವು ಮಾಡಿ
ನಮ್ಮಲ್ಲಿ ಸಾಕ್ಷಿ ಪ್ರಕಾಶ ರಾಜ. ಯಾಕೋಸ್ಕರ ಹಾಗೆಲ್ಲ ನಾಳೆ ಅದು ಮಾಡಿದ್ದು ಇದಲ್ಲ. ಅದೆಂತ ಮತ್ತೆ ಶೋಕೆ ಇರ್ತದಲ್ಲಿ ಅಲ್ಲ ಅಲ್ಲ ನೀವೇನಿದೆ ಶೋಕೆ ಇರ್ತದಲ್ಲಿ?
ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದರೆ ಮಂತ್ರಿಗಳು ಹೇಳಿದ ಶಬ್ದದ ಅರ್ಥವನ್ನು ತೋರಿ ನಾನು ಹೇಳ್ತೇನೆ. ಈಗ ನೀವು ಹೇಳಿದ ವಿಚಾರಗಳು ಅವರ ಮಾತು ವಿಮರ್ಶೆಯನ್ನು ಮಾಡಿದ್ರು. ಅವರು ಹೇಳಿದ್ರು ನಾನು ಹೋಗೇ ಇರ್ತದೆ ಹೇಳಿದ್ರು. ಯಾವುದನ್ನು ನಾವು ಮಾಡಬೇಡ ಅಂತ ನೀವು ಬೇಡ ಅಂತ ಹೇಳಿದ್ರೆ ದೇವರಿಗೆ ಬೇಕಾದಾಗೆ ಮಾಡುವುದಂದ್ರೆ ಬೆಳಿಗ್ಗೆ 8 ಗಂಟೆ ಪೂಜೆ ಆಗ್ತದೆ. ನಾನು ಬರ್ತೇನೆ 8 ಗಂಟೆ ಬರ್ಚು ಮಾಡ್ತೀನಿ ನೀವು ಮಾಡ್ತೀರಾ? ನೀವು 8 ಗಂಟೆ ಮಾಡಿ ಅದು ದೇವರಿಗೆ ಬೇಕಾದಾಗೆ. ಅದೇ ಅದು ನೀವು ನಿಮ್ಮತ್ರ ಕೇಳಿದೆ. ಇವತ್ತಿನವರೆಗೆ ನಾನು ಹೇಳ್ತೇನೆ, ಈ ದೇವಸ್ಥಾನದಲ್ಲಿ ತಂತ್ರವರ್ಗದವರನ್ನು ದಾಟಿ ಒಂದು ಗೀಟ್ ಒಂದು ಇಂಚು ಮುಂದೆ ಹೋದದ್ದು ಬರ್ತಾ ಇದ್ರೆ ಈಗಲೇ ಅವರು ಒಳಗೆ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿ
ಆಗ ನೀವು ದೇವೇಂದ್ರ ಪ್ರಾರ್ಥನೆ ಪ್ರಶ್ನೆ ಮಾಡಿ ಆ ಬುಕ್ಕಲ್ಲಿ ನಮ್ಮ ರಕ್ತ ಸಂಘ ತೀರ್ಮಾನ ಆಗಲಿಲ್ಲ ಹೇಳಿ ಅದು ಇಡೀ ಪ್ರಶ್ನೆ ಹೊಸ ಪ್ರಶ್ನೆ ನಿಮಗೆ ನಾನು ಹೇಳೋರಿಗೆ ಮಾತಾಡಬಾರ್ದು. ಪ್ರಶ್ನೆಯನ್ನು ಬ್ರಹ್ಮ ರಕ್ತ ಸಂಘ ನಿವೃತ್ತಿ ಎಲ್ಲ ಬರ್ತಿದ್ದು ಬರ್ತಿದ್ದಾಗ ನೀವೆಲ್ಲ ನಿವೃತ್ತಿತ್ತು ಅಗೌರವವಾದೆಲ್ಲ ಇತ್ತು. ನೀವು ಏನಾದರೂ ಹೇಳಿದ ಅಗೌರವ ಬೇಡ ಅಂತ ಯಾರು ಹೇಳಿದಾರ ಎಲ್ಲ ತಂದು ಕೊಟ್ಟಿದ್ದಾರೆ. ಆಗ ಬ್ರಹ್ಮ ರಕ್ತ ಸಂಘ ನಿವೃತ್ತಿ ಯಾಕೆ ಮಾಡ್ತೇವೆ ಗೊತ್ತಿತ್ತು ಮತ್ತೆ ನೀವು ಯಾಕೆ ಮಾಡ್ತೀವಿ
ಅಶೋಕ ಎಂಗ್ಳು ಶೋಗು ಮಲ್ತಾ ಮಲ್ತಾ ಒಂದು ಮಲ್ತ ಏರ್ನ ದುಡ್ಡು ಮಾಡ್ತೀನಿ ಅಂದತ್ತವಲ್ಲ ಅತಿ आपण पूजे पुरस्कार आपण शोक पूजे पुरस्कार आपण शोक ಪ್ರತಿ ಪ್ರಶ್ನೆಯಲ್ಲಿ ಉಂಟು ಪ್ರತಿ ಟಿಕೆಟ್ ಉಂಟು ಇಡೀ ಹಿಂದೂ ಸಮಾಜ ಗೊತ್ತಿದೆ ಪೂರ ದಾಖಲೆ ಸಮೇತ ಉಂಟು ಪ್ರಶ್ನೆ ಮತ್ತೆ ರೀತ ಅಭಿಷೇಕ ಮತ್ತೆ ರೀತ ಅಭಿಷೇಕ ಮತ್ತೆ ರೀತ ದಾಖಲೆ ಸಮೇತ ಉಂಟು ದಾಖಲೆ ಮತ್ತೊಂದು ಬಾಕಿಲ್ಲ ತೂಕ ಶೋಗನ್ನು ಮಂಡಿಸಿಲ್ಲ ಐದು ಕೊಂಡು ಬೇರೆ ವಿಚಾರ ಮಾಡು ಬೇಜಾರಿತ್ತು ಅವನ ಮೂಲ ಪೂರ ಹೋಮ ಪೂರ ಪುರಸ್ಕಾರ ಪೂರ ಶೋಕ ನಮ್ಮ ಅಪ್ಪನ ನಾನು ಬರುವ ಈಗ ಭಾವನೆ ಭಾವನೆ ಬರು ನನ್ನ ಪುರ ಸುಳ್ಳೆ ಮೂಲ ಪೂಜೆ ಪುರಸ್ಕಾರ ರಂಗ ಪೂಜೆ ಪುರ ಪುರ ಸುಳ್ಳೆ ಅಲ್ಲ ತಾರೀಖ ಬಣ್ಣ
ಆರು ಬಟ್ಟೆ ಗಿತ್ತದ പോലെ ಹೋಗ್ಬೋದು ಅಡಬಿಟ್ಟು ಅನ್ನೊಟ್ಟಿಗೆ ಇರ್ತೇನೆ ಅಂಚೆ ಇಪ್ಪುರಾಗ ಇದು ಸೋಮಾಜ ನಾವೆಲ್ಲ ಇದು ಮಾಡ್ತೀವಿ ಗೊಚ್ಚಿ ಬಂಡ ದೀಪುಂಡ काय पंटा नंबुದು ನಮ್ಮ ಎತ್ತನಾಟದು ಉದಾಸನ ನಮಗ ಒಂದು ಪಟ ಎಂಗ ಪಟ ದೀತ ಪೂಜೆ ಮಾಡ್ಕೊಂಡು ಮನ್ಪುಳಾಗ ಲೇಕಲು ಆ ಲೆಕ್ಕದ ನಮ್ಮ ಇಲ್ಲಿಲ್ಲಡೆ ದೇವರ ಶೋನೆ ಅಕ್ಕ ಅವಾಗ ಪೂಜೆ ಮನ್ಪೇರ ನಮ್ಮ ಕನಕನ ಪೂಜೆ ಮನ್ಪೇರ ನಮ್ಮ ದೇವರ ನಮ್ಮ ಇಲ್ಲಿಲ್ಲಡೆ ಬರ ಶೋತ ಲೆಕ್ಕ ಅರ್ಥ ಯಾರು ಭಟ್ಮೂಜಿ ಒಂದು ಆ ದೇವರಿಂದ ಒಂದು ಎಲ್ಲ ಮನಸ್ಸು ಏನೆಚ್ಚ ಸುತ್ತಾತಿ ಯಾವ ಯಾವ್ಯಾವ ದೇವರಿಗೆ ನೀನೇ ಶುದ್ಧ ಮತ್ತು ಯಾರು ಅಶುದ್ಧ ಯಾರು ಗುಣದ ನಂಬಿಕೆ ಅಂತ ಮಾಡ್ತಾರೆ ಬನ್ನಿ అప్పుడు వాన టైగర్ నమ్మకమని ఇది పాతేరు జరిగిన మన విషయం ఆరు ఓవర్ పోతే కూడా అంటాం దైవ దీపం పంపుగా ఒక్కడే ಅವನ ನಮ್ಮವರು ದೇವರ ಹೊಸ ಬಟ್ಟೆ ಕಟ್ಟಿ ಅವು ಶೋ ಅದು ಪೂಜೆ ಒಂದು ಸೆಕೆಂಡ್ ಅಗತ್ಯನೇ ಒಂದೇ ಸೆಕೆಂಡ್ ಮಂತೋಲೆ ಈಗ ಆಯ್ತಲ್ಲ ಮನ್ಪುಗ ಮಣಿಪಂದಲ ಯಾಕೆ ನಮ್ಮದಲ್ಲ ಶೋಗನ ಕೇಂದ್ರ ನಮ್ಮ ಕೇಂದ್ರ ಇದು ಅಭಿಷೇಕ ಇಷ್ಟ ದಾಖಲೆ ಕೊರ್ಕ ಆತಲಿ ಸೋಯ್ ನೋಡ ಬ್ರಹ್ಮನ ಕಸ ಕಾಯ್ತು ಕೂತಲೆ ಕಾಯ್ತು ಭಕ್ತಿಗೆ ನೋಡೋಣ ಆ ಪ್ರದೇಶ ಮಾತ್ರ ಅಲ್ಲ ಇದನ್ನ ನೆನ್ಬಿಡ್ಬೋದು ಒಂದು ತಂತ್ರಿದ್ದಾರೆ ಹಿರಿನಾರು ಒಂದು ದೇವಸ್ಥಾನ ತಂತ್ರಿದ್ದಾರೆ ಶೋಪೀಸ್ ಮಾಡ್ತಾರೆ ಆಲೋಚನೆ ಮಾತಾಡ ದುಂಡಜ್ಜ ಉಂಡೆಜ್ಜ ದುಂಡೆಜ್ಜ ಆ ದುಂಡಗಾರ ಆತ ಮಾತಾಡೋಣ ಅವರು ವೇದಿಕೆ ಮಾತಾಡೋದು ಇವಾಗ ಮಾತಾಡ ಗುಡಿ ಜೋಗುಣ ಮಾತಾಡಿ ನೆಲಗರ್ತಿದ್ದ ಒಂದು ವೇದಿಕೆ ಮಾತಾಡಿದ್ದಾರೆ ಆಲೋಚನೆ ಏರು ಐದು ಕೆಲಸ ಹಾಕಿನಿ ಅದು ಯಾನ ಈಗ ಹಾಡ್ಬಾಯ್ತೀರಿ ಎಂಕಲ ಮಿಸ್ಟಿಕ್ ಹೋಗಿ ಗೊತ್ತಿದೆ ಫೋಟೋಕ್ಕೂ ಬ್ರಹ್ಮಗಳ ಮಾತಾಡಿದ್ರೆ ನಂಬೋತೆಂಗು ಅವು ಎಂಕಲ ಮಿಸ್ಟಿಕ್ ಫೋಟೋಕ್ಕೂ ಬ್ರಹ್ಮಗಳ ಸಾಮಾನು ಆತ ದಾಖಲೆ
ಸತ್ಯದ ವಿಷಯ ಬಾಕಿದೆ ಈಗ ಪೂಜಿಗೆ ಸೇವೆ ಮಾಡಿ ದೇವರ ಈರುಗಳ ಬೆಲ್ಲ ಪಟ್ಟಣಗಳೆಲ್ಲ ಬಾಗುದು ಪಟ್ಟಣ ದೇವಾಗ ಬರಬೇಕು ಪಟ್ಟಣ ಅಕ್ಕ ಬಂದಿದೆ ಬೈದಿದೆ ಅದ್ರ ವಿದ್ಯುತ್ ಉಂಟು ಪಟ್ಟಣ ಬಂದಿದೆ ಜಾತಿ ಕೊಟ್ಟಿದ್ದೇವೆ ಹಾಂ ಪಟ್ಟಣದ ವಿದ್ಯುತ್ ಏನ್ಬೋದೆ ನಾನು ಪ್ರಶ್ನೆ ಅಲ್ಲ